ತಮ್ಮ ಹೇಳಿಕೆಗಳ ಮೂಲಕ ಸದಾ ಸುದ್ದಿಯಾಗುವ ಬಾಲಿವುಡ್ ನಟಿ ಕಂಗನಾ ರಣಾವತ್ ಇದೀಗ ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಯಾರು ಮತ ಹಾಕ್ತಾರೆ ಅನ್ನೋದರ ಕುರಿತು ತಮ್ಮದೇ ವಾದವನ್ನ ಮುಂದಿಟ್ಟಿದ್ದಾರೆ. ಅಲ್ಲದೆ ತಮ್ಮ ಹೇಳಿಕೆಗಳಿಗೆ ಜೀವನದ 4 ಸೂತ್ರಗಳನ್ನು ನೆನಪಿಡಿ ಅಂತ ಹೆಸರನ್ನ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿರುವ ಕಂಗನಾ ಪತ್ರಕರ್ತೆ ರಾಣಾ ಅಯ್ಯೂಬ್ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ. ಈ ಮೂಲಕ ಅವರು 4 ಸೂತ್ರಗಳನ್ನು ನೆನಪಿಡಿ ಅಂತ ಬರೆದುಕೊಂಡು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮೊದಲ ಸೂತ್ರದಲ್ಲಿ ಮೋಸಗಾರರು ಮತ್ತೋರ್ವ ಮೋಸಗಾರರಿಗೆ ಸಹಾಯ ಮಾಡ್ತಾರೆ ಅಂತ ಕಂಗನಾ ಬರೆದುಕೊಂಡಿದ್ದಾರೆ. ಎರಡನೇ ಸೂತ್ರದಲ್ಲಿ ಯಾರಿಗೆ ತಮ್ಮ ಕುರಿತು ನಂಬಿಕೆ ಇಲ್ಲವೋ ಅವರಿಗೆ ದೇವರು ಅಥವಾ ಮತ್ಯಾವುದರ ಕುರಿತು ನಂಬಿಕೆ ಇರೋದಿಲ್ಲ ಅಂತ ಬರೆದಿದ್ದಾರೆ. ಮೂರನೇ ಅಂಶದಲ್ಲಿ ಗುರುವಿನ ಬಗ್ಗೆ ಕಂಗನಾ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲರಿಗೂ ಅವರೊಳಗಿನ ಮನಸ್ಥಿತಿಗೆ ತಕ್ಕಂತೆ ಗುರು ಸಿಗ್ತಾನೆ. ಒಳ್ಳೆಯವರಾಗಿದ್ರೆ ಒಳ್ಳೆಯ ಗುರು, ಕೆಟ್ಟವರಾಗಿದ್ರೆ ವಂಚನೆಗಾರರು, ಮೋಸಗಾರ ಗುರು ಸಿಗ್ತಾರೆ ಅಂತ ನಟಿ ಹೇಳಿಕೊಂಡಿದ್ದಾರೆ. ಕೊನೆಯ ಅಂಶದಲ್ಲಿ ಕಂಗನಾ ಕಾಂಗ್ರೆಸ್ ಹಾಗೂ ಬಿಜೆಪಿ ಕುರಿತು ಪ್ರಸ್ತಾಪಿಸಿದ್ದಾರೆ. ನೀವು ಒಂದು ವೇಳೆ ಕಳ್ಳನಾಗಿದ್ರೆ ನೀವು ಕಾಂಗ್ರೆಸ್ ಅನ್ನ ಇಷ್ಟಪಡ್ತೀರಿ, ಒಂದು ವೇಳೆ ನಿಜವಾದ ರಾಷ್ಟ್ರೀಯವಾದಿಯಾಗಿದ್ರೆ ಬಿಜೆಪಿಗೆ ಮತ ಹಾಕ್ತೀರಿ ಅಂತ ಬರೆದುಕೊಂಡಿದ್ದಾರೆ. ಸದ್ಯ ಕಂಗನಾ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವಿವಾದ ಸೃಷ್ಟಿಸಿದ್ದು, ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ.